ತುಮಕೂರಿನಲ್ಲಿ ನಾಗರಹಾವಿನ ಜೊತೆ ಯುವಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಕುಡಿದ ಮತ್ತಿನಲ್ಲಿ ಹಾವಿನೊಂದಿಗೆ ಚೆಲ್ಲಾಟವಾಡಿದ್ದಾನೆ. ಸಲೀಂ ಎಂಬುವವನು ಕೈಗೆ ಹಾವು ಸುತ್ತಿಕೊಂಡು ಸಾರ್ವಜನಿಕವಾಗಿ ಓಡಾಡಿದ್ದಾನೆ. ಈ ವೇಳೆ ಈತನಿಗೆ ನಾಗರಹಾವು ಕಚ್ಚಿದೆ. ಸಲೀಂಗೆ ಹಾವು ಕಚ್ಚಿದರೂ ಬಿಡದೆ ತನ್ನ ಕೈಗೆ ನಾಗರಹಾವನ್ನು ಸುತ್ತಿಕೊಂಡು ಓಡಾಡಿದ್ದಾನೆ. ತುಮಕೂರು ಶಿರಾ ಗೇಟ್ ಬಳಿ ಈ ಘಟನೆ ನಡೆದಿದೆ. ವರದಿ ಆಂಟೋನಿ. ಗೊತ್ತಿಲ್ವಾ? ಅಯ್ಯೋ ನನ್ನ ಮಗನ ಇದ್ಯಾಕಲ್ಲ ಹೇಳ್ದಾಗ ಕೇಳು. ಲೇ ರಕ್ತ ಬತ್ತಾಯ್ತು ನಾನು ಅರಳ ಹೇಗೆ ಇನ್ನು ಎಂತ ನನ್ನ ಮಗನ ಇವನು. ಹಣೆ ಬರ್ದಾಗೆ ಸಾವು ಬರ್ತಿದ್ದಾರೆ. ದೇವರು ಕೈತೀವಿ. ಸುಮ್ಮನೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಓಡಾಡ್ತಾರೆ. ಅವ್ನು ನಮಗೆ ಕಡ್ದು ಬಿಟ್ರೆ ಅಯ್ಯೋ ಹೋಗತ್ತ ಅವನು ತಡೆ ಬಿಡ.